ಬಂಟ್ವಾಳ ತಾಲೂಕು ಪಾಣೆಮಂಗಳೂರು ಪೇಟೆಯಿಂದ ಮೆಲ್ಕಾರ್ವರೆಗೆ ಇರುವ ಲೋಕೋಪಯೋಗಿ ರಸ್ತೆ ಸಂಪೂರ್ಣವಾಗಿ ಹೊಂಡಮಯವಾಗಿದ್ದು, ಡಾಮರು ಹಾಕಲು ಸಚಿವರಿಗೆ ಮನವಿಯನ್ನು ಸ್ಥಳೀಯ ಪುರಸಭಾ ಸದಸ್ಯ ಅಬೂಬಕರ್ ಸಿದ್ದಿಕ್ ಮಾಡಿದ್ದಾರೆ. ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ಸಲ್ಲಿಸಿರುವ ಅವರು, ರಸ್ತೆ ಸುರತ್ಕಲ್ ಕಬಕ ರಾಜ್ಯ ಹೆದ್ದಾರಿಯಾಗಿದ್ದು ಲೋಕೋಪಯೋಗಿ ಇಲಾಖೆಗೆ ಸೇರಿದೆ. ಪಾಣೆಮಂಗಳೂರು ಪೇಟೆ ಭಾಗದಲ್ಲಿ ಸುಮಾರು 800 ಮೀಟರ್ ಉದ್ದ ರಸ್ತೆ ಡಾಂಬರು ಮೇಲ್ಮೈ ಸಂಪೂರ್ಣ ಕಿತ್ತು ಹೋಗಿದೆ ಹಾಗೂ ನಡೆದಾಡಲು ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿಪಡಿಸಲು ಅನುದಾನ ಮೀಸಲಿಡುವಂತೆ ಅವರು ಮನವಿಯಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಸಿದ್ದಿಕ್ ಹೇಳಿದ್ದಾರೆ. ಈ ರಸ್ತೆಯಲ್ಲಿ ದಿನಂಪ್ರತಿ ಈ ಭಾಗದ ಎಲ್ಲ ಸಾರ್ವಜನಿಕರು ಸಂಚರಿಸಲು ಬಹಳ ಕಷ್ಟವಾಗಿರುತ್ತದೆ. ಆದ್ದರಿಂದ ನಾವು ಸನ್ಮಾನ್ಯ ಶ್ರೀ ಬಿ ರಮಣತ್ರಯವರ ಅವರ ಮನವಿಯ ಮುಖಾಂತರ ಉಸ್ತುವಾರಿ ಮಂತ್ರಿಯವರಿಗೆ ಈಗಾಗಲೇ ಪತ್ರದ ಮೂಲಕ ನಾವು ಒತ್ತಾಯಿಸಿದ್ದೇವೆ. ಅದರೊಟ್ಟಿಗೆ ಸಾರ್ವಜನಿಕರೊಂದಿಗೆ ಸೇರಿ ನಾನು ಈ ಭಾಗದ ಪುರಸಭಾ ಸದಸ್ಯನಾಗಿ ಉಸ್ತುವಾರಿ ಮಂತ್ರಿಯನ್ನು ಭೇಟಿಯಾಗಿ ಪತ್ರದ ಮೂಲಕ ಮನವಿಯನ್ನು ಸಲ್ಲಿಸಿ ಅದರೊಟ್ಟಿಗೆ ನಾವು ಬಂಟ್ವಾಳ PW ಇಲಾಖೆಯವರನ್ನು ಈ ಸ್ಥಳಕ್ಕೆ ಕರೆಸಿ ಪತ್ರದ ಮೂಲಕ ಕರೆಸಿ ಇದು ಸ್ಥಳ ಮಹಾಜರು ಮಾಡಿ ಇದಕ್ಕೆ ಕ್ರಿಯಾಯೋಜನೆಯನ್ನು ಅನುದಾನಕ್ಕೆ ಕ್ರಿಯಾಯೋಜನೆಯನ್ನು ಪ್ರಸ್ತಾವನೆಯನ್ನು ಅವರು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಈಗಾಗಲೇ. ಅದರೊಟ್ಟಿಗೆ ನಾವು ಉಸ್ತುವಾರಿ ಮಂತ್ರಿಯ ಮುಖಾಂತರ ಈಗ ನಾವು ಸರ್ಕಾರಕ್ಕೆ ಅದನ್ನು ಆದಷ್ಟು ಬೇಗ ಅನುದಾನವನ್ನು ಮಂಜೂರುಗೊಳಿಸಬೇಕಾಗಿ ಅವರಲ್ಲಿ ನಾವು ಈ ಭಾಗದ ಊರಿನ ಪರವಾಗಿ ಹಾಗೂ ಸಾರ್ವಜನಿಕರೊಂದಿಗೆ ಸೇರಿ ನಾನು ಭೇಟಿ ಮಾಡಿ ಅವರನ್ನು ವಿನಂತಿಸಿದಾಗ ಉಸ್ತುವಾರಿ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಆದಷ್ಟು ಬೇಗ ಶೀಘ್ರವಾಗಿ ನಾನು ಒಂದು ಸುಗಮ ರಸ್ತೆಯಾಗಿ ನಾನು ಮಾರ್ಪಾಡುಗೊಳಿಸಿ ಕೊಡುತ್ತೇನೆ. ಪೂರ್ತಿಯಾಗಿ ಡಾಮರೀಕರಣ ಹಾಗೂ ಇಲ್ಲಿ ಕೆಲವು ಕಡೆಗಳಲ್ಲಿ ಚರಂಡಿ ವ್ಯವಸ್ಥೆ ಇರುವುದಿಲ್ಲ, ಅದಕ್ಕೂ ಸಹ ಅನುದಾನವನ್ನು ಮಂಜೂರು ಮಾಡಿ ಕೊಡುತ್ತೇನೆಂದು ಈಗಾಗಲೇ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ.